ಕ್ರೀಡಾಭಿಮಾನಿಗಳು ಮತ್ತು ದಾನಿಗಳಿಂದಲೇ ಇರುವ ಹೇರೂರಿನಲ್ಲಿರುವ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಭಾನುವಾರ ಸಂಜೆ ನೂತನವಾಗಿ ರಚನೆಗೊಂಡ ಅರುಣಾ ಸುದರ್ಶನ್ ಹೆಗಡೆ ಬಯಲು ರಂಗಮಂಟಪವನ್ನು ಡಾಕ್ಟರ್ ಮೋಹನ್ ಆಳ್ವ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿ, ಖಾಸಗಿ ಆರೋಗ್ಯ, ಶಿಕ್ಷಣ ಮತ್ತು ಕ್ರೀಡೆಗಳಿಗೆ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಜೊತೆಯಾದಲ್ಲಿ ಸಮಾಜ ಮತ್ತು ದೇಶ ಅಭಿವೃದ್ಧಿ ಸಾಧ್ಯ ಎಂದರು. ಈ ವೇಳೆ ಸ್ಪೋರ್ಟ್ಸ್ ಕ್ಲಬ್ ರೂವಾರಿ ಮತ್ತು ಹಾಲಿ ಅಧ್ಯಕ್ಷ ವೈ ಚಂದ್ರಶೇಖರ ಹೆಗಡೆ ದಂಪತಿಗಳನ್ನು ಬಂಗಾರದ ಮಾಲೆ ಹಾಕಿ ಸನ್ಮಾನಿಸಲಾಯಿತು. ದಾನಿಗಳನ್ನ ಮತ್ತು ಸಂಸ್ಥೆಗೆ ಸಹಕರಿಸಿದವರನ್ನ ಗೌರವಿಸಲಾಯಿತು. ಉಡುಪಿ ಶಾಸಕ ಕೆ ರಘುಪತಿ ಭಟ್, ಸ್ಪೋರ್ಟ್ಸ್ ಕ್ಲಬ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿ, ಸುದರ್ಶನ್ ಹೆಗಡೆ, ಮಹೇಶ್ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗಡೆ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕಾರ್ಯದರ್ಶಿ ಗ್ರೆಗರಿ ಡಿಸಿಲ್ವಾ, ಚಾಂತಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀರಾ ಸದಾನಂದ ಪೂಜಾರಿ, ಡಾಕ್ಟರ್ ಆನಂದ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಮಾಜಿ ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ಹಂದಾಡಿ, ಸಿರಿಲ್ ಅಬ್ರಹಂ, ಡಿಸೋಜಾ ಸ್ಮಾರಕ ಪ್ರವೇಶ ದ್ವಾರವನ್ನು ಉದ್ಘಾಟಿಸಿದರು. ಸಚಿವ ವಿ ಸುನೀಲ್ ಕುಮಾರ್ ದಿವಂಗತ ಬೈಕಾಡಿ ಸಲ್ವೇದಾರ್ ನೋರ್ಹೋನಾ ಸ್ಮಾರಕ ಮಿನಿ ಒಲಿಂಪಿಕ್ ಈಜುಕೊಳವನ್ನು ಉದ್ಘಾಟಿಸಿದರು. ಸಂಬಂಧ ನಮ್ಮ ಇಡೀ ಮಂಗಳೂರು ಯೂನಿವರ್ಸಿಟಿ ಎಂಬುದು ಬಹಳ ಪ್ರಮುಖವಾದ ನಮ್ಮ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯಲ್ಲಿ ಚಂದ್ರಶೇಖರ್ ಹೆಗಡೆಯವರು ಸುಮಾರು ದೀರ್ಘವಾಗಿ 33 ವರ್ಷದಿಂದ ಒಂದು ದೈಹಿಕ ಶಿಕ್ಷಕರಾಗಿದ್ದುಕೊಳ್ಳುವುದು ಮಾತ್ರ ಅಲ್ಲ, ನಮ್ಮ ಶಿಕ್ಷಕರ ಒಂದು ಸಂಘದ ಅಧ್ಯಕ್ಷರು ಕೂಡ ಆಗಿಕೊಂಡು ನಮ್ಮಂಥವರು ಮಾಡುವಂಥ ರಾಜ್ಯ ಮಟ್ಟದಿರ್ಬೋದು, ದೇಶೀಯ ಮಟ್ಟದಿರ್ಬೋದು, ಯಾವುದೇ ಒಂದು ಸ್ಪೋರ್ಟ್ಸ್ ಮೀಟ್ ಆಗುವಾಗ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಅವರು ಸ್ವತಃ ಅಲ್ಲಿ ನಿಂತುಕೊಂಡು ಯಾವುದೇ ಒಂದು ಅಪಸ್ವರಗಳು ಬರದ ಹಾಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ನಾವೆಲ್ಲ ನೋಡಿದ